ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಖಾದ್ಯಗಳು, ಪನ್ನೀರಿಂದ ಮಾಡ್ತಾರಾ, ಟ್ರೆಡಿಷ್ನಲ್ ಅಡುಗೆ ಮಾಡ್ತಾರಾ, ಅಥವಾ ಯಾವ ಖಾದ್ಯಗಳನ್ನು ಮಾಡ್ತಾರೆ ಗೊತ್ತಿಲ್ಲ. ಬನ್ನಿ, ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಜಯಾ ಭಟ್ ಯಾವ ಅಡುಗೆಯನ್ನು ಮಾಡ್ತಾರೆ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಹಬ್ಬ ಎಲ್ಲ ಕಳೀತು ಅಂದ್ರೆ ಇನ್ನೂ ಇದೆ ಸಾಲು ಸಾಲಾಗಿ. ಹೌದು. ಆದ್ರೆ ಅಷ್ಟಮಿ ಆಯ್ತು, ಚೌತಿ ಆಯ್ತು, ಈಗ ನೆಕ್ಸ್ಟ್ ಬೇರೆ ಹಬ್ಬಕ್ಕೆ. ಹೌದು, ದಸರಾಕ್ಕೆ ಅಂದ್ರೆ ಇನ್ನು ಟೈಮ್ ಇದೆ ಸ್ವಲ್ಪ. ಹೌದು. ಬಟ್ ಅದ್ರ ಮೊದಲು ಏನಾದ್ರೂ ಸ್ವಲ್ಪ ಸ್ಪೆಷಲ್ ಡಿಫ್ರೆಂಟ್ ಆಗಿ ಏನಾದ್ರೂ ಟ್ರೈ ಮಾಡುವ ಅಂತ ಏನಾದ್ರೂ ಎನ್ಸಿದ್ದೀರಾ? ಹೇಗೆ ಏನು? ಹೌದು ಮೇಡಮ್, ಮಾಡುವ ಅಂತ ಹೇಳಿ ಯೋಚನೆ ಮಾಡಿದೆ. ಹೌದು, ಮಾಡಲೇಬೇಕೆ ಅಡುಗೆ. ಹೌದು, ಆಕ್ಚುಲಿ ಹಳೆ ತಿಂಡಿ ಮಾಡುವ ಅಂತ ಹೇಳಿ. ಯಾಕೆಂದ್ರೆ ಹಳೆ ತಿಂಡಿ ಎಲ್ಲ ಬಿಟ್ಟಿದ್ದಾರೆ ಈಗ ಎಲ್ಲ ಮಕ್ಕಳೆಲ್ಲ. ಏನಿತ್ತು, ಪಿಜ್ಜಾ ಬರ್ಗರ್ಗೆ ಹೋಗಿದ್ದಾರೆ. ಇದು ಒಳ್ಳೇದು ಮಾಡುವ ಅಂತ ಹೇಳಿ ಯೋಚನೆ ಮಾಡಿದೆ. ಒಳ್ಳೆ ಅಡುಗೆ. ಯಾವ್ದದು ಒಳ್ಳೆ ಅಡುಗೆ? ಕೊಟ್ಟಿಗೆ ಮಾಡುವ ಅಂತ ಹೇಳಿ. ಮೊನ್ನೆ ಎಲ್ಲ ಚೌತಿಗೆಲ್ಲ ಆಯ್ತಲ್ಲ. ಹೌದು, ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ನಮ್ಮ ಊರಿನ ಶೈಲಿಯಲ್ಲಿ ಮಾಡುವ ಅಂತ ಯೋಚನೆ ಮಾಡಿದ್ದೇನೆ. ನಿಮ್ಮ ಊರು ಶೈಲಿ ಅಂದ್ರೆ? ನಮ್ಮ ಊರು ಹೊನ್ನಾವರ. ಓಕೆ, ಅಲ್ಲಿ ಬೇರೆ ಶೈಲಿ? ಹೌದು, ಕೊಟ್ಟಿಗೆ ಮಾಡುವ ರೀತಿಯೇ ಬೇರೆ. ಹಾಗೆ. ಓಕೆ, ಸೊ ಹಾಗಾದ್ರೆ ಕೊಟ್ಟಿಗೆ ಹೊನ್ನಾವರ ಸ್ಟೈಲ್. ಹೌದು. ಸೊ ಅದನ್ನ ಕಲಿಯೋಣ. ಓಕೆ, ಬನ್ನಿ ಕಿಚನ್ಗೆ. ಎಸ್ ಮೇಡಮ್. ಸೊ ಹಾಗಾದ್ರೆ ಫಸ್ಟಿಗೆ ನಮ್ಗೀಗ ಕೊಟ್ಟಿಗೆ ಹೊನ್ನಾವರ ಸ್ಟೈಲಲ್ಲಿ, ಹೊನ್ನಾವರ ಹವ್ಯಕ ಸ್ಟೈಲಲ್ಲಿ ಅರಿಶಿಣದ ಎಲೆ ಕೊಟ್ಟಿಗೆ. ಅರಿಶಿಣದ ಎಲೆ ಕೊಟ್ಟಿಗೆ. ಅರಿಶಿಣ ಎಲೆ ತುಂಬಾ ಒಳ್ಳೇದಲ್ಲ, ಅದಕ್ಕೆ ಅರಿಶಿಣದ ಎಲೆ ಮಾಡುವ ಅಂತ ಹೇಳಿ. ಆಕ್ಚುಲಿ ಬಾಳೆ ಎಲೆಲ್ಲೂ ಮಾಡ್ತಾರೆ. ಮತ್ತೆ ಇನ್ನೊಂದು ಸ್ಪೆಷಲ್ ಅಂದ್ರೆ ಕೊಕ್ಕೋ ಎಲೆ ಅಂತ ಹೇಳಿ ಬರುತ್ತೆ ನಮ್ಮಲ್ಲಿ, ಅದರಲ್ಲೂ ಸಹ ಮಾಡಿರ್ತಾರೆ. ಅದು ಚಾಕ್ಲೇಟ್ ಫ್ಲೇವರ್ ಇರುತ್ತಾ? ಏನು ಫ್ಲೇವರ್ ಬರಲ್ಲ. ಅರಿಶಿಣದಷ್ಟು ಫ್ಲೇವರ್ ಯಾವ್ದಕ್ಕೂ ಬರಲ್ಲ. ಬಾಳೆ ಎಲೆ ಡಿಫ್ರೆಂಟ್, ಕೊಕ್ಕೋ ಎಲೆ ಸ್ಮೈಲ್, ಅದೇನು ಬರಲ್ಲ. ಏನು ಆಗಿರುತ್ತೆ. ಹೌದು. ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಓಕೆ. ಫಸ್ಟಿಗೆ ಒಂದು ಕಪ್ಪು ರವೆ ಹಾಕುವ. ಅಕ್ಕಿ ರವೆ 1 ಕಪ್ಪು. ಅದೇ ಕಪ್ಪಲ್ಲಿ 2 ಕಪ್ಪು ಸೌತೆಕಾಯಿ, ಅಂದ್ರೆ ಈ ಕಡೆಗೆ ಸಾಂಬಾರ್ ಸೌತೆ ಹೇಳ್ತಾರಲ್ಲ, ಸಾಂಬಾರ್ ಸೌತೆ. ಯಾವ್ದ್ರಿಂದ ಮಾಡಬಹುದು. ನಮ್ಮಲ್ಲಿ ಇದ್ರದ್ದು ಚೀನಿಕಾಯಿದು ಮಾಡ್ತಾರೆ, ಮತ್ತೆ ತಿನ್ನೋ ಸೌತೆಕಾಯಿದು ಮಾಡ್ತಾರೆ. 2 ಕಪ್ ಹಾಕುವ. ಅಷ್ಟರೊಳಗೆ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಬಿಸಿ ಮಾಡುವ. ಓಕೆ, ಅಂದ್ರೆ ಇದು ತುಂಬಾ ಹೊತ್ತು ಏನು ಬೇಕಾಗಿಲ್ಲ, 20 ಮಿನಿಟ್ಸ್ ಸಾಕು. ತಕ್ಷಣವೇ. ಸೊ ಆಲ್ರೆಡಿ ಅದರಲ್ಲಿ ನೀರಿದೆ. ಇದಕ್ಕೆ ತೆಂಗಿನಕಾಯಿ ಹಾಕುವ, ತುರಿದಿದ್ದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆನೆಲಿಕ್ಕೆ ಇಡಬೇಕು? ಏನಿಲ್ಲ. ಆಕ್ಚುಲಿ ನೆನೆಲಿಕ್ಕೆ ಬಿಡಬಾರ್ದು. ಯಾಕೆಂತ ಹೇಳಿದ್ರೆ ತುಂಬಾ ನೀರ್ ಬಿಟ್ಕೊಳ್ಳುತ್ತೆ. ನೀರ್ ಬಿಟ್ಕೊಂಡ್ರೆ ಬೇಯಲಿಕ್ಕೆ ಕಷ್ಟ. ಅದು ಎಲ್ಲ ರಸ ಎಲ್ಲ ಹೋಗಿ ಬಿಡುತ್ತೆ, ಅದಕ್ಕೆ ಸಾಲ್ಟಿನ ಅಂಶ ಎಲ್ಲ. ಇದು ಸಪ್ಪೆನಾ? ಇದಕ್ಕೆ ಬೆಲ್ಲ ಅಂತದೇನಿಲ್ಲ? ಇಲ್ಲ. ಅದಕ್ಕೆ ತಿನ್ಲಿಕ್ಕೆ ಬಾಳೆಹಣ್ಣು ರಸಾಯನ, ಇಲ್ಲ ಅಂದ್ರೆ ಇದ್ರದ್ದೇ ಸಿಪ್ಪೆದು ಚಟ್ನಿ, ಅದನ್ನೆಲ್ಲ ಮಾಡ್ತೀವಿ ನಾವು. ಸೊ ನೀವೀಗ ಎಲೆಯಲ್ಲಿ ಮಾಡ್ತಿದ್ರೆ, ನಾವು ಕೊಟ್ಟಿಗೆ ಅಂತ ಹೇಳಿದ್ರೆ ಈ ಹಲಸಿನ ಎಲೆಯಿಂದ ಮಾಡ್ತಾರೆ, ಅದು ಮಾಡ್ತಾರೆ. ಈ ಬಾಳೆ ಎಲೆಯಲ್ಲಿ ಆದ್ರೆ ಅದನ್ನ ರೌಂಡ್ ಆಗಿ ಕಟ್ ಮಾಡುವಂತದ್ದು, ಅದನ್ನು ಮಾಡಿ ಸವರಿ ನೀವು ಮಾಡೋದು. ಹೌದು, ನಾವು ಗಟ್ಟಿ ಅಂತ ಹೇಳುದು. ಸೌರದೇ ಇಲ್ಲ, ಇದಕ್ಕೆ ಸೌರದೇ ಇಲ್ಲ. ಸೌರದ್ ಮಾಡೋದು ಬೇರೆ ತರ. ಇಲ್ಲಿ ಅವರು ಸೌರದ್ ಮಾಡ್ತಾರೆ, ಸೌರಿ ಅದಕ್ಕೆ ಸ್ವೀಟ್ ತುಂಬಿ ಮಾಡ್ತಾರೆ. ಇದು ಗಟ್ಟಿ. ಇದ್ರಲ್ಲೂ ಸ್ವೀಟ್ ಮಾಡ್ತೇವೆ, ಆದ್ರೆ ಅದ್ರ ಬೇರೆ ತರ. ಈ ತರ ಮಂಗಳೂರು ಸ್ಟೈಲ್ದು ಏನಾದ್ರು ಟ್ರೈ ಮಾಡಿದೀರಾ? ಎಸ್, ತುಂಬಾ ಮಾಡ್ತೇನೆ. ನಿಮ್ಮ ಚಾನಲ್ ಬರೋದೆಲ್ಲದನ್ನು ಮಾಡ್ತೇನೆ ಅಡಿಗೆ. ಇಷ್ಟು ಕಲ್ಸ್ಕೊಂಡ್ರೆ ಸಾಕು. ಈಗ ನೀರ್ ಕುದಿದಿದೆ ಅಂತ ನೋಡ್ಕೊಂಡು, ಬಹುಶಃ ಕುದಿತಾ ಇದೆ, ಸ್ಟೀಮ್ ನೋಡಿ. ಈ ತರ ಇಟ್ಕೊಳ್ಬೇಕು ನಮ್ಮಲ್ಲಿ ಕೊಟ್ಟಿಗೆ ಮಾಡ್ಲಿಕ್ಕೆ. ಇದನ್ನ ಈ ತರ ಹೀಗೆ ಹಾಕೊಂಡ್ರೆ ಆಯ್ತದು. ಹೀಗೆ ಹಾಕಿ ಇದನ್ನ ಹೀಗೆ ಮಡಚಬೇಕು. ಫಸ್ಟ್ ಕೆಳಗಡೆದು ಮೇಲೆ ಬರಬೇಕು, ಮೇಲಿದ್ದು ನಂತರ ಬರಬೇಕು. ಇಷ್ಟು ಮಾಡಿದ್ರೆ ಆಯ್ತು. ಇದು ತೆಗಿಯೋಣ. ಇದು ಹೀಗೆ ಇಟ್ರೆ ಆಯ್ತು. ಹೀಗೆ ಪ್ಲಸ್. ಹೌದು. ಸಣ್ಣ ಸಣ್ಣದು ಮಾಡಿದ್ರೆ ಬೇಗ ಬೇಯುತ್ತೆ.
ಸ್ವಲ್ಪ ದೊಡ್ಡದು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಕು ಬೇಯಕ್ಕೆ ಅಷ್ಟೇ. ಈ ತರ ಮಾಡಿ ಹೀಗೆ ಮಾಡಿ ಲಾಕ್ ತರ ಮಾಡಿ ಹೀಗೆ ಬೇಯಿಸಿದ್ರೆ ಆಯ್ತು. ಇದು ಇಂತ ಏನಾದ್ರೂ ಫಂಕ್ಷನ್ಗೆ ಅಂದ್ರೆ ಹಬ್ಬಕ್ಕೆ ಏನಾದ್ರೂ ಮಾಡ್ತೀರಾ ಹೇಗೆ? ನಮ್ಗೆ ದೀಪಾವಳಿ ಹಬ್ಬದಲ್ಲಿ ಮಾಡ್ಲೇಬೇಕು ಇದನ್ನ. ಈ ತರ. ಸೊ ಇದು ಅಕ್ಕಿ ರವೆ ಇದೆ ಅಲ್ವಾ, ಹಾಗಾಗಿ ಬೇಗ ಬೇಯುತ್ತೆ. ಬೇಯುತ್ತೆ. ನಮ್ಮಲ್ಲಿ ಇನ್ನೊಂದ್ ತರ ಮಾಡ್ತಾರೆ, ಗೋಧಿ ರವೆದು ಮಾಡ್ತೀವಿ ನಾವು. ಅದು ಸ್ವಲ್ಪ ಟೈಮ್ ತಗೊಳುತ್ತಾ ಅಂತಲ್ಲ? ಇಲ್ಲ, ಅದನ್ನು ಆದ್ರೆ ಅದು ಚೂರು ಹುರ್ಕೊಳ್ಬೇಕು. ಇದಾದ್ರೆ ನಮ್ಗೆ ಏನಾಗುತ್ತೆ, ರವೆದಾದ್ರೆ ಹುರ್ಕೊಳ್ಬೇಕು. ಹುರ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸ್ ಮಾಡೋದು. ಇದು ಅಕ್ಕಿ ರವೆ ಆದ್ರೆ ಹಂಗಲ್ಲ, ಮಿಕ್ಸಿ ಮಾಡ್ಕೊಳ್ಳೋದು, ರವೆ ಮಾಡ್ಕೊಳ್ಳೋದು, ಅದಕ್ಕೆ ಕಲ್ಸೋದು, ಇಡೋದು ಅಷ್ಟೇ. ತುಂಬಾ ಸುಲಭದಲ್ಲಿ ಆಗುವಂತ ಕೆಲಸ ಅಡಿಗೆ. ಇದು ಬಾಕಿ ದಿನ ಆದ್ರೆ ಬ್ರೇಕ್ಫಾಸ್ಟ್ ಗೆಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗುತ್ತೆ. ಈಗ ನೀವಿದನ್ನ ಬ್ಲ್ಯಾಂಡ್ ಏನಿಲ್ಲ, ಬರೀ ಸಾಂಬಾರ್ ಸೌತೆ, ರವೆ ಮತ್ತೆ ತೆಂಗಿನ ತುರಿ ಹಾಕಿದ್ರಿ. ಸ್ವಲ್ಪ ಅದರಲ್ಲಿ ಸ್ಪೈಸ್ ಬೇಕು ಅಂದ್ರೆ ಹಸಿ ಮೆಣಸು ಹಾಕ್ಬಹುದು, ಆದ್ರೆ ಅದ್ರ ಟೇಸ್ಟೇ ಬೇರೆ ಬರುತ್ತೆ. ಹಾಗೆ ಮಾಡ್ಬೋದು, ಮಾಡ್ಲಿಕ್ಕಿಲ್ಲ ಅಂತಿಲ್ಲ, ಅದ್ರ ಟೇಸ್ಟೇ ಬೇರೆ ತರ. ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ಬೇಕು. ಅದನ್ನೊಂದು ಇನೋವೇಷನ್. ಹೌದು, ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ, ಏನ್ ತೊಂದ್ರೆ ಇಲ್ಲ, ಮಾಡ್ಕೊಳ್ಬಹುದು. ಇದು ಅಂದ್ರೆ ಒಂದು 5-10 ನಿಮಿಷ ಬೇಯಬೇಕೆ? ಒಂದು 10-15 ನಿಮಿಷ ಬೇಯುತ್ತೆ. ಅದು ಈ ತರ ಇಡ್ಲಿ ಪಾತ್ರೆಯಲ್ಲಿ ಇಟ್ರು ವಿಸಿಲ್ ಹಾಕ್ಬಾರ್ದು. ಇಡ್ಲಿ ಪಾತ್ರೆಯಲ್ಲಿ ಅಲ್ಲ, ಸಾರಿ, ಕುಕ್ಕರ್ ಅಲ್ಲಿ ಇಟ್ರೆ, ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ರೆ ಅದಕ್ಕೆ ಎಂತ ಬೇಕಾಗಲ್ಲ, ಹಾಗೆ ಮುಚ್ಚಳ ಹಾಕಿದ್ರೆ ಆಯ್ತು. ಅಷ್ಟೇ ಡಿಫ್ರೆನ್ಸ್ ಇರೋದು ಹಾಗೆ, ಸೇಮ್ ಇಡ್ಲಿ ತರನೇ. ಸೊ ಅಂದ್ರೆ ಅದೇ 5 to 10 ಮಿನಿಟ್ಸ್. ತುಂಬಾ ತೆಳುವಾಗಿ ಚಪ್ಪಟ್ಟಾಗಿ ಮಾಡ್ಕೊಂಡ್ರೆ ಬೇಗ ಬೇಯುತ್ತೆ. ಹೌದು ಹೌದು. ಈಗ ಆಗಿದೆ ಅನ್ಕೊಳ್ತೀನಿ, ಬೆಂದಿದೆ, ಪರಿಮಳ ಬರ್ತಾ ಇದೆ. ಅಷ್ಟು ಬಂದ್ರೆ ಸಾಕು. ನೋಡೋಣ, ಬೆಂದಿದೆ, ಕಲರ್ ಸಹ ಚೇಂಜ್ ಆಗಿದೆ. ಅರ್ಶಿಣದ ಎಲೆದು ಫ್ಲೇವರ್ ತುಂಬಾ ಒಳ್ಳೇದು, ಪರಿಮಳವೇ ಸೂಪರ್. ಇದನ್ನ ಓಪನ್ ಮಾಡಿ ನೋಡೋಣ. ಈ ತರ ಟ್ರಾವೆಲಿಂಗ್ಗೂ ಬೆಸ್ಟ್ ಅಲ್ಲ ಮೇಡಮ್? ಒಳ್ಳೇದು. ಹೌದು ಹೌದು. ನೋಡಿ ಹಾಕೊಳ್ತೀವಿ ಅಂದ್ರೆ ತಗೊಂಡು ಬಿಸಿ ಬಿಸಿಯಾದಂತ ಹೊನ್ನಾವರ ಸ್ಟೈಲ್ ಕೊಟ್ಟಿಗೆ. ಹೊನ್ನಾವರ ಸ್ಟೈಲಿನ ಮೊಗೆಕಾಯಿ ಕಡುಬು ಅಂತ ಹೇಳೋದಿತ್ತು. ಮೊಗೆಕಾಯಿ ಕಡುಬು. ಅದೇನದು ಮೊಗೆಕಾಯಿ ಕಡುಬು ಅಂದ್ರೆ? ಸಾಂಬಾರ್ ಸೌತೆಗೆ ನಾವು ಹೇಳೋದು ಮೊಗೆಕಾಯಿ ಅಂತ ಹೇಳೋದು ನಮ್ಮ ಶೈಲಿಯಲ್ಲಿ. ಸೊ ನಾವು ಮಂಗಳೂರು ಸೌತೆ. ಹೌದು, ಮಂಗಳೂರು ಸೌತೆ ಅಂತ ಹೇಳೋದು. ಮೊಗೆಕಾಯಿ. ಮೊಗೆಕಾಯಿ ಅಂತ ಹೇಳೋದು. ಟೇಸ್ಟ್ ನೋಡಿ ಹೇಳಿ ಹೇಗಿದೆ ಅಂತ ಹೇಳಿ. ಒಟ್ಟಿಗೆ ನೋಡೋಣ. ಓಕೆ, ಥ್ಯಾಂಕ್ ಯು ಮೇಡಮ್. ಬಿಸಿ ಬಿಸಿಯಾದಂಥ ಒಳ್ಳೆ ಪರಿಮಳಯುಕ್ತ ಅರಿಶಿನ ಎಲೆ ಕಡುಬು. ನಾವು ಅರಿಶಿನದೆಲೆ ಕಡುಬು ಅಂತ ಹೇಳಿದರೆ ಇದು ಹೊನ್ನಾವರ ಸ್ಟೈಲಲ್ಲಿ ಮೊಗೆಕಾಯಿ ಕಡುಬು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹೊನ್ನಾವರ ಶೈಲಿಯ ಮೊಗೆಕಾಯಿ ಕಡುಬು ತಯಾರಿಸುವ ವಿಧಾನ. ಮೊದಲು 1 ಕಪ್ ಅಕ್ಕಿ ರವೆಗೆ 2 ಕಪ್ನಷ್ಟು ಸಾಂಬಾರ್ ಸೌತೆಕಾಯಿಯ ತುರಿ, 1/4 ಕಪ್ ತೆಂಗಿನ ತುರಿ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ 2 ಅರಿಶಿಣದ ಎಲೆಯ ಮೇಲೆ ಹಿಟ್ಟನ್ನು ಹಾಕಿ ಮಡಚಿಕೊಂಡು ಹಬೆಯಲ್ಲಿ 10 ರಿಂದ 15 ನಿಮಿಷ ಬೇಯಿಸಿಕೊಳ್ಳಿ. ಈಗ ಹೊನ್ನಾವರ ಶೈಲಿಯ ಅರಿಶಿಣದ ಎಲೆಯ ಕೊಟ್ಟಿಗೆ ಅಥವಾ ಮೊಗೆಕಾಯಿ ಕಡುಬು ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.